ಆರಾಧನೆ ಗಮನಿಸಬೇಕ, ದೇವಸ್ಥಾನದ ಆರಾಧನೆ ಗಮನಿಸಬೇಕ. ಅವರಿಗೆ ಮುಂದೆ ಜಾಯಿನ್ ಮಾಡೋಲ್ಲ, ಅವ್ರು ತಪ್ಪಾಗಬೇಕು. ಅವರಿಗೆ ನಮ್ಮ ಈ ಬ್ರಹ್ಮಸ್ಥಾನಗಳು ನಿಶ್ಚಿತ ನಿರ್ಮಿತಿಗೆ ಪ್ರತಿಷ್ಠೆ ಮಾಡ್ತಿದ್ದೇವೆ. ಉಲ್ಲಾದಾಗಿ ಸ್ವಲ್ಪದ ವ್ಯವಸ್ಥೆ ನಾಂಡ ಈ ದೇವಸ್ಥಾನ ಸಾನ್ನಿಧ್ಯ ಬೆಳೆದುಕೊಂಡಾಗ ಆಚಾರ್ಯ ತಪಸ ಆಮ್ನಾಯ ಜಪಿನ ಉತ್ಸವಿನ ನಿಯಮಿನ ಅನ್ನದಾನ ಸರ್ವದಾನ ಪಡೆದು ఇంకా 5 ಕ್ಷೇತ್ರಗಳು ತಿಳಿಸು ಪಂಚದಾನ ಪಡೆದು 5 ಸಾನ್ನಿಧ್ಯ ಈಗ ನೋಡಿದೆ. ದೇವರ ಸಾನ್ನಿಧ್ಯ ವೃದ್ಧಿಯಾಗುವುದರಿಂದ ಇಂದಿನ ಆಚಾರ್ಯ ತಪಸ ತಂತ್ರಿಗಳು ಬಂದಿದೆ ಸ್ವಲ್ಪ ಯಾಕಂದ್ರೆ ಜಪಾನುಷ್ಠಾನ ಪ್ರತೀಕವಾಗಿ ದೇವರಿಗೆ ಸ್ವಲ್ಪ ಸಾನ್ನಿಧ್ಯ ಕೊಡ್ತೀವಿ. ಆಗಮ ಶಾಸ್ತ್ರೋಕ್ತ ಪ್ರಕಾರ ಪ್ರತಿಷ್ಠಾ ವಿಧಿ ಮಾಡಿ ಮಕ್ಕಳು ಎರಡನೇದಾದ ಆಚಾರ್ಯ ತಪಸ ಆಮ್ರಾಯ ಜೊತೆ ಬಂದು ಆಯಾ ದೇವರಿಗೆ ಸಂಬಂಧಪಟ್ಟಂಥ ಮಂತ್ರಗಳು ಮತ್ತು ಜಪ ಮಾಡ್ತೀವಿ. ಅದಕ್ಕೆ ಸಾನ್ನಿಧ್ಯ ಕೊಡ್ತೀವಿ. ನಿಯಮೇನ ತಾನು ಬಂದು ಒಂದು ಕ್ಷೇತ್ರದಲ್ಲಿ ನಿಯಮ ಅಂದ್ಕೊಂಡು ಆ ನಿಯಮಕ್ಕೆ ಬದ್ಧರಾದ ಪರಿವಾರ ಮಾಡ್ಕೊಂಡು ಹಾಗೆ ಉತ್ಸವ ಏನಂತ ಅಂದ್ಕೊಂಡ್ರೆ ಪ್ರತಿಷ್ಠೆ ಮತ್ತು ದಿನವೇ ವರ್ಧಂತಿ ಉತ್ಸವ ಅಂತ ದಿನವೂ ವಿಶೇಷವಾದ ಆಚರಣೆ ಮಾಡೋದು. ಅಂಥೇಳಿ ಅನ್ನದಾನ ಸರ್ವದ ಬಂದು ಈ ಜಾಗದಲ್ಲಿ ಅನ್ನದಾನ ಸತ್ಕರ್ಮವನ್ನು ನಡೆಸಿ ಅಂಡ ಕ್ಷೇತ್ರ ವೃದ್ಧಿ ಆಗುವುದು ಶಾಸ್ತ್ರವಚನ ಅಂಚಾರಕ್ಕೆ ಈ ಕ್ಷೇತ್ರ ವೃದ್ಧಿಗೆ ಕೂಡ ನಮ್ಮ ಮಿತ್ತಿಗೆ ನಡತವನ್ನು ಕೊಟ್ಟಂತ ಯಜಮಾನ ವಾರ್ಷಿಕ ದಾನಸ್ಮರಣ ತಿಂಗಳ ಸಂಕ್ರಾಂತಿ ಯಾವತ್ತು ಮಲ್ಬೋದು ದಿಗುಲು ಬರೋದು ಈಗುಲ ಐದು ಸೇರೋದು 5 ವ್ಯವಸ್ಥೆ ವರ್ಧಂತಿ ಸ್ವಲ್ಪ ಮಲ್ಬೋದು.
ಶ್ರೀ